ವಿಶ್ವ ಹಿಂದೂ ಪರಿಷತ್ತಿನ 60ನೇ ವರ್ಷದ ಶೌರ್ಯ ಜಾಗರಣೆ ರಥಯಾತ್ರೆ ಮಂಗಳೂರಿಗೆ ಪ್ರವೇಶ ಮಾಡಿದೆ. ಇನ್ನು ಈ ವೇಳೆ ಹಿಂದೂ ಮತ್ತು ಶೌರ್ಯ ಒಂದೇ ನಾಣ್ಯದ ಎರಡು ಮುಖಗಳು. ಶೌರ್ಯದ ಉದಾಹರಣೆಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ. ಆದರೆ ಕೆಲವೊಮ್ಮೆ ಸೆಕ್ಯುಲರಿಸಂ ತುಷ್ಟೀಕರಣಗಳ ಪ್ರಭಾವ ಆವರಿಸಿಕೊಂಡಾಗ ಶೌರ್ಯವನ್ನ ಮರೆತು ಹೊಡೆತ ತಿಂದಿದ್ದೇವೆ. ಅನಂತರ ಮತ್ತೆ ಶೌರ್ಯ ಅನಾವರಣಗೊಂಡಿದೆ. ಹಾಗಾಗಿ ಶೌರ್ಯವನ್ನ ಮರೆಯಬಾರದು ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಈ ವೇಳೆ ಹೇಳಿದ್ದಾರೆ. ಇದೇ ವೇಳೆ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಮಾತನಾಡಿ, ಸರ್ಕಾರ ಶಾಂತಿ ನಿರ್ಮಾಣವಾಗಬೇಕೆಂದು ಹೇಳುತ್ತಿದೆ. ಆದರೆ ಅಶಾಂತಿ ಸೃಷ್ಟಿಸುತ್ತಿರುವವರು ಯಾರು? ಶಿವಮೊಗ್ಗದಲ್ಲಿ ಹಿಂದೂಗಳ ಮನೆ ಮೇಲೆ ದಾಳಿ ನಡೆದಿದೆ. ಅದೇ ಘಟನೆ ಮಂಗಳೂರಿನಲ್ಲಿ ನಡೆದಿದ್ರೆ ದಂಗೆಕೋರರ ಮನೆಗಳು ಪುಡಿಯಾಗುತ್ತಿದ್ದವು ಎಂದು ಹೇಳಿದರು. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂ ಬಿ ಪುರಾಣಿಕ್ ಅಧ್ಯಕ್ಷತೆ ವಹಿಸಿದ್ರು. ಕ್ಷೇತ್ರೀಯ ಸತ್ಸಂಗ ಪ್ರಮುಖ ಮಹಾಬಲೇಶ್ವರ ಹೆಗಡೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸಂಘ ಚಾಲಕ ಸುನಿಲ್ ಆಚಾರ್ ಮತ್ತಿತರರು ಉಪಸ್ಥಿತರಿದ್ದರು. ಮಂಗಳೂರು ಇದರ ಸಂದರ್ಭದಲ್ಲಿ ನಾವಿದ್ದೇವೆ. ವಿಶ್ವ ಹಿಂದೂ ಪರಿಷತ್ತಿಗೆ ಕಾರ್ಯಕ್ರಮದ ಗಣ್ಯ ಅತಿಥಿಗಳನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಬೇಕಾಗಿ ತಿಳಿಸ್ತಾ ಮಂಗಳೂರು ಜಿಲ್ಲೆಗೆ ಅವರು ಬಂದಿದ್ದಾರೆ. ತನ್ನ ಕಣ್ಣೆದುರೇ 5 ವರ್ಷದ ಮಗುವನ್ನು, ಅವನ ತಲೆಯನ್ನು ಕಡಿದು ಅವನ ಹೃದಯವನ್ನು ಬಂದ ಬೌದ್ಧರನ್ನ ಬಾಯಿಗೆ ಇಟ್ಟರು. ಅವನು ಇಸ್ಲಾಮಿಗೆ ಮತಾಂತರ ಆಗಿಲ್ಲ, ಬದಲಾಗಿ ಈ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿದ. ಇಂಥ ಸಾವಿರಾರು ಮಹಾಪುರುಷರನ್ನು ಇವತ್ತು ನೆನಪು ಮಾಡಬೇಕೆಂಬಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೀವಿ. ಬಂಧುಗಳೇ, ಇಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೋಸ್ಕರ, ಹಿಂದೂ ಧರ್ಮಕ್ಕೋಸ್ಕರ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂತ ಮಹಾಪುರುಷರು. ಅದರಲ್ಲಿ ಒಬ್ಬ ಬಜರಂಗ ದಳದ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ. ನುಚ್ಚು ನೂರಾಗಿದ್ದು ಹಿಂದುವಿನ ಎದುರಿಗೆ ಅನ್ನೋದನ್ನ ಮರೆಯುವಂತಿಲ್ಲ. ನೆನಪು ಮಾಡ್ಕೊಳ್ಳಿ, ಮೊಹಮ್ಮದ್ ಘೋರಿ 1191ರಲ್ಲಿ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ನ ಎದುರಿಗೆ ನಿಂತಿದ್ದ. ಪೃಥ್ವಿರಾಜ್ ಚೌಹಾನ್ ಅವನನ್ನ ಯುದ್ಧದಲ್ಲಿ ಸೋಲಿಸಿದ. ಆದರೆ ಪೃಥ್ವಿರಾಜ್ ಚೌಹಾನನೊಳಗಿದ್ದ ಹಿಂದುವಿನ ಮಾತೃ ಹೃದಯ ಜಾಗೃತಗೊಳ್ತು. ಮೊಹಮ್ಮದ್ ಘೋರಿ ಕಾಲಿಗೆ ಬಿದ್ದ ಕ್ಷಣ ಕ್ಷಮಿಸಿ ವಾಪಸ್ ಕಳಿಸಿದ. ಮರು ವರ್ಷ ಮತ್ತೊಮ್ಮೆ ದಾಳಿ ಮಾಡಿದ ಮೊಹಮ್ಮದ್ ಘೋರಿ ಮೋಸ ಮಾಡಿ ಪೃಥ್ವಿರಾಜ್ ಚೌಹಾನನನ್ನ ಕೊಂದ. ಆದರೆ ನೆನ್ಪಿಟ್ಕೊಳ್ಳಿ, ಆ ಪೃಥ್ವಿರಾಜ್ ಚೌಹಾನ್